ಬೀದರ್ ಜಿಲ್ಲೆ ಭೀಮಾ ಆರ್ಮಿ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾ ಅಧ್ಯಕ್ಷರಾದ ಅಂಬರೀಶ್ ಕುದ್ರೆ ಹಾಗೂ ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಅಖಿಲೇಶ್ ಸಾಗರ್ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಆಶ್ರಯ ಮನೆ, ಸಿಸಿ ರಸ್ತೆ, ಚರಂಡಿ ಹಾಗೂ ದನದ ಕೊಟ್ಟಿಗೆ ಕಾಮಗಾರಿಗಳ ಹೆಸರಿನಲ್ಲಿ ಅವ್ಯವಹಾರ ಮಾಡಿರುವ ಸಂಬಂಧ ತನಿಖೆ ಮಾಡುವಂತೆ ಕೌಟ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು. ಭೀಮಾ ಆರ್ಮಿ ಕಾರ್ಮಿಕ ಘಟಕ ಹಾಗೂ ಬೀದರ್ ಜಿಲ್ಲಾ ಸಮಿತಿ ಔರಾದ ತಾಲೂಕಿನ ಕೌಟ ಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಾದ ಬಲ್ಲೂರ, ಕೌಡಗಾಂವ, ಗಡಿಕುಶನೂರು ಮತ್ತು ಪಾಶಾಪುರ ಈ ಗ್ರಾಮಗಳಿಗೆ ಸರ್ಕಾರದಿಂದ ಮಂಜೂರಾದ ಆಶ್ರಯ ಮನೆಗಳಿಗೆ ಸಂಬಂಧಿಸಿದ ಗ್ರಾಮ ಸಭೆಗಳು ನಡೆದು 6 ತಿಂಗಳು ಕಳೆಯುತ್ತಾ ಬಂದರೂ ಇಲ್ಲಿಯವರೆಗೂ ಸದರಿ ಮನೆಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಅನುಮೋದನೆ ಹಾಗೂ ಕಟ್ಟಡ ಪರವಾನಗಿ ನೀಡದೆ ನಿರ್ಲಕ್ಷಿಸಲಾಗಿದೆ. ಹಾಗೂ ಸದರಿ ಗ್ರಾಮಗಳಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾಮಗಾರಿಗಳಾದ ಸಿಸಿ ರಸ್ತೆ, ಚರಂಡಿ ಇವುಗಳ ಹೆಸರಿನಲ್ಲಿ ನಿರ್ಭಯವಾಗಿ ಅವ್ಯವಹಾರ ಮಾಡಲಾಗಿದೆ. ಸದರಿ ಪಂಚಾಯತ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಪಿಡಿಒ ಮತ್ತು ಸಿಬ್ಬಂದಿಗಳು ಸರಿಯಾಗಿ ಕಚೇರಿಗೆ ಬರುತ್ತಿಲ್ಲ. ಇದರಿಂದ ಸಾರ್ವಜನಿಕರ ಕೆಲಸ ವಿಳಂಬವಾಗುತ್ತಿವೆ. ಈ ಸಂಬಂಧ ಪಿಡಿಒ ಅವರನ್ನು ವಿಚಾರಿಸಿದರೆ ನಮ್ಮೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಾರೆ. ಆದ ಕಾರಣ ಸದರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ತನಿಖೆ ಮಾಡಬೇಕಾಗಿ ಹಾಗೂ ಅವ್ಯವಹಾರದಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ತನಿಖೆಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತಿದ್ದೇವೆ. ಒಂದು ವೇಳೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ತೋರಿದಲ್ಲಿ ತಾಲೂಕು ಪಂಚಾಯತ್ ಔರಾದ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಲಾಯಿತು. ಈ ಸಮಯದಲ್ಲಿ ಗೌತಮ ಬಗದಲ್ಕರ್, ಆಕಾಶ್ ವಿಆರ್ಕೆ, ಸಾಯಿ ಶಿಂದೆ, ಸುಭಾಷ್ ಲಾಧಾ, ಗೌತಮ್ ಮೇತ್ರೆ, ಪ್ರಕಾಶ್ ಕಾಂಬ್ಳೆ, ದಿಲೀಪ್ ಧೋನೆ, ಪ್ರಕಾಶ್ ವಾಗ್ಮೇರೆ, ನಾಗೇಶ್ ಆರ್ಯ, ರಾಘು ಬುದ್ದೇರಾ, ನಿತೇಶ್ ಸತ್ಪಾಲ್, ರಾಹುಲ್ ಮೇತ್ರೆ, ವಿಜಯ್ ಕುಮಾರ್, ಅಂಕುಶ, ಸುಧಾಕರ್, ಅಖಿಲೇಶ್, ಮಹಾದೇವ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ವರದಿ ಅರವಿಂದ ಮಲ್ಲಿಗೆ, ತಾಲೂಕಾ ಪಂಚಾಯತ್ ಔರಾದ್ ಜಿಲ್ಲಾ ಬೀದರ್. ವಿಷಯ: ಕೌಟ ಗ್ರಾಮ ಪಂಚಾಯತಿಯಲ್ಲಿ ಆಶ್ರಯ ಮನೆ, ಸಿಸಿ ರಸ್ತೆ, ಚರಂಡಿ ಹಾಗೂ ದನದ ಕೊಟ್ಟಿಗೆಗಳ ಕಾಮಗಾರಿಗಳನ್ನು ಹೆಸರಿನಲ್ಲಿ ಅವ್ಯವಹಾರ ಮಾಡಿರುವ ಸಂಬಂಧ ತನಿಖೆ ಮಾಡುವಂತೆ ಒತ್ತಾಯಿಸಿ ಮನವಿ ಪತ್ರ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭೀಮಾ ಆರ್ಮಿ ಭಾರತ್ ಏಕತಾ ಮಿಷನ್ ತಾಲೂಕಾ ಘಟಕ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ತಮ್ಮ ಗಮನಕ್ಕೆ ತರು ಬಯಸುವುದೇನೆಂದರೆ, ಔರಾದ್ ತಾಲೂಕಿನ ಕೌಟ ಬಿ ಗ್ರಾಮ ಪಂಚಾಯತಿಯಲ್ಲಿ ಬರುವ ಕೌಟ ಬಿ, ಕೌಟ ಕೆ, ಬಲ್ಲೂರ್, ಕೌಡ್ಗಾಂವ್, ಗಡಿಕುಸ್ನೂರ್ ಮತ್ತು ಪಾಶಪುರ ಸದರಿ ಗ್ರಾಮಗಳಲ್ಲಿ ಸರ್ಕಾರದಿಂದ ಮಂಜೂರಾದ ಆಶ್ರಯ ಮನೆಗಳನ್ನು ಸಂಬಂಧಿಸಿದ ಗ್ರಾಮ ಸಭೆಗಳು ನಡೆದಿದ್ದು 6 ತಿಂಗಳಿಂದ ಕಳೆಯುತ್ತಾ ಬಂದರೂ ಇಲ್ಲಿಯವರೆಗೆ ಸದರಿ ಮನೆಗಳನ್ನು ಕಟ್ಟಿಸಿಕೊಳ್ಳದೆ ಅನುಮೋದನೆ ಕೊಡದೆ ಕಟ್ಟಡ ಪರವಾನಗಿ ನೀಡದೆ ನಿರ್ಲಕ್ಷಿಸಿದ್ದಾರೆ. ಹಾಗೂ ಸದರಿ ಗ್ರಾಮಗಳಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾಮಗಾರಿಗಳಾದ ಸಿಸಿ ರಸ್ತೆ, ಚರಂಡಿ ಹೆಸರುಗಳಲ್ಲಿ ನಿರ್ಭಯವಾಗಿ ಅವ್ಯವಹಾರ ಮಾಡಲಾಗುತ್ತಿದೆ. ಹಾಗೂ ದನದ ಕೊಟ್ಟಿಗೆ ಸರ್ಕಾರದ ಧನ ಸಹಾಯ ಮಂಜೂರು ಮಾಡಲಾಗಿದೆ. ಸದರಿ ಪಂಚಾಯತಲ್ಲಿ ಸೇವೆ ಸಲ್ಲಿಸಿರುವ ಪಿಡಿಒ ಮತ್ತು ಸಿಬ್ಬಂದಿಗಳನ್ನು ಸರಿಯಾಗಿ ಕಚೇರಿಗಳಿಗೆ ಬರುತ್ತಿಲ್ಲ. ಇದರಿಂದ ಸಾರ್ವಜನಿಕರ ಕೆಲಸಗಳ ವಿಳಂಬವಾಗುತ್ತಿದ್ದು, ಈ ಸಂಬಂಧ ಪಿಡಿಒಗಳು ಅವರನ್ನು ವಿಚಾರಿಸಿದರೆ ನಮ್ಮೊಂದಿಗೆ ಅವಾಚ್ಯ ಶಬ್ದಗಳಿಂದ ವರ್ತಿಸುತ್ತಿದ್ದಾರೆ. ಆದ ಕಾರಣ ಸದರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಭಿವೃದ್ಧಿ ಅಧಿಕಾರಿ ಆಗಿರುವ ಅವ್ಯವಹಾರಗಳ ತನಿಖೆ ಮಾಡಬೇಕಾಗಿ ಹಾಗೂ ಅವ್ಯವಹಾರದಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ತನಿಖೆ ಕೈಗೊಳ್ಳಬೇಕು, ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಒತ್ತಾಯಿಸುತ್ತೇನೆ. ಒಂದು ವೇಳೆ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸದಿದ್ದರೆ, ನಿರ್ಲಕ್ಷ್ಯ ತೋರಿಸಿದರೆ ತಾಲೂಕು ಪಂಚಾಯತ್ ಔರಾದ್ ಕಚೇರಿಯಲ್ಲಿ ಎದುರು ಧರಣಿ ಪ್ರತಿಭಟನೆ ಮಾಡಲಾಗುವುದು. ಈ ಒತ್ತಾಯದ ಮನೆಗೆ ಮೂಲಕ ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಧನ್ಯವಾದಗಳು. ಭೀಮಾ ಆರ್ಮಿ ಭಾರತ್ ಏಕತಾ ಮಿಷನ್ ಜಿಲ್ಲಾ ಬೀದರ್. ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಕುದ್ರೆ, ಜಿಲ್ಲಾಧ್ಯಕ್ಷರು ಭೀಮಾ ಆರ್ಮಿ; ಗಾಳೆಪ್ಪ ಲಾದಕರ್, ಜಿಲ್ಲಾ ಗೌರವಾಧ್ಯಕ್ಷರು ಭೀಮಾ ಆರ್ಮಿ; ಗೌತಮ್ ಬಗದಲ್ಕರ್, ಜಿಲ್ಲಾ ಉಪಾಧ್ಯಕ್ಷರು ಭೀಮಾ ಆರ್ಮಿ; ಅಖಿಲೇಶ್ ಸಾಗರ್, ಜಿಲ್ಲಾಧ್ಯಕ್ಷರು ಕಾರ್ಮಿಕ ಘಟಕ ಬೀದರ್; ಆಕಾಶ್ ವಿಆರ್ಕೆ, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಭೀಮಾ ಆರ್ಮಿ ಬೀದರ್; ಗೌತಮ್ ಮೇತ್ರೆ, ತಾಲೂಕಾಧ್ಯಕ್ಷರು ಭೀಮಾ ಆರ್ಮಿ ಔರಾದ್; ಪ್ರಕಾಶ್ ಕಾಂಬ್ಳೆ, ತಾಲೂಕಾಧ್ಯಕ್ಷರು ಕಾರ್ಮಿಕ ಘಟಕ ಭೀಮಾ ಆರ್ಮಿ ಔರಾದ್; ರಾಹುಲ್ ಬೀಮನಿ, ಜಿಲ್ಲಾ ಕಾರ್ಯದರ್ಶಿಗಳು ಭೀಮಾ ಆರ್ಮಿ ಬೀದರ್; ದಿಲೀಪ್ ಸೋನೆ, ಭೀಮಾ ಆರ್ಮಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಬೀದರ್. ಉಳಿದ ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಪ್ರಜಾಶಕ್ತಿಯ ಜಿಲ್ಲಾಧ್ಯಕ್ಷರು ಮತ್ತು ದಲಿತ ಸಂಘರ್ಷ ಸಮಿತಿ ತಾಲೂಕಾಧ್ಯಕ್ಷರು, ಜಿಲ್ಲಾ ಯುವ ಅಧ್ಯಕ್ಷರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಈ ಒಂದು ಮನವಿ ಪತ್ರ ನಾವು ಕೊಡ್ತಾ ಇದ್ದೀವಿ. ಒಂದು ವೇಳೆ ಈಡೇರದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ನಾವು ವಾರದಲ್ಲಿ ಕೈಗೊಳ್ತೀವಿ ಅಂತ 15 ಫೈನಾನ್ಸ್ ಅಣ್ಣವ್ರು ಹೇಳ್ದಂಗೆ 15 ಫೈನಾನ್ಸಾಗ ನಮ್ಮಲ್ಲಿ ಲಕ್ಷಾಂತರ ರೂಪಾಯಿ ಬರ್ತಾವೆ. ಅದ್ರಾಗ ಮೇಂಟೆನೆನ್ಸ್ಗೆ ಅಂತ ಇಟ್ಕೋತೀವಿ. ನೀವು ಅದು ಮೇಂಟೆನೆನ್ಸ್ ಅವ್ರು ನೀವು ವರ್ಕೇ ಮಾಡಲ್ಲ ರೀ. ಆಯ್ತು, ವರ್ಕ್ ತೆಗೆದು ಮೇಂಟೆನೆನ್ಸ್ ಇಟ್ಕೊಂಡು ರೊಕ್ಕದಾಗ ಏನೋ ಅಂತಂದ್ರೆ ನೀವು ಬರೀ ಮೋಟ್ರ್ ಅಂತೇಳಿ ಒಂದು ಮೋಟ್ರ್ 4-5 8 ಸರಿ ಅಂತ ಹೇಳ್ತೀರಿ. ಆಯ್ತು, ಇನ್ನೊಂದು ಏನಂತಂದ್ರೆ ಸುಮಾರು 6 ತಿಂಗಳ ಹಿಂದೆ ಅಂಬೇಡ್ಕರ್ ಯೋಜನೆ, ವಸತಿ ಹಾಗೂ ಬಸವಸ್ತಿ ಯೋಜನೆಗಳು, ಹೌಸಿಂಗ್ ಮನಿ ಬಂದವ, ಅಪ್ರೂವಲ್ ಆಗಿ ಎಲ್ಲ ತಾಲೂಕದಲ್ಲಿ ಏನಂದ್ರೆ
ಕಂಪ್ಲೀಟ್ ಮುಕ್ತಾಯ ಸಂಪೂರ್ಣ ಮುಗಿಲಕ್ಕೆ ಬಂದವ, ಆದರೆ ಇನ್ನೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂದ್ರೆ ಎಂಥ ದುರ್ಭಾಗ್ಯ ಅದ ಈ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಔರಾದ್ ತಾಲೂಕಿನಲ್ಲಿ. ಇಲ್ಲಿಂದ ಅಧಿಕಾರಿಗಳು ಬೇಡ ಕಣ್ಣು ಮುಚ್ಕೊಂಡು ಮನ್ಕೊಂಡ್ರೇನೋ ಗೊತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೊಳ್ಳಕ್ಕೆ ವಹಿಸ್ತಿದ್ದೀವಿ. ಭೀಮಾರ್ವಿಲಿಂದ ಮುಂದೆ ಇದೇ ಥರ ಈ ಕೌಟಾ ಬಿ ಪಂಚಾಯತ್ದಲ್ಲಿ ಇಂಥ ಘಟನೆಗಳು ಆದವು ಅಂತಂದ್ರೆ ತಾಲೂಕಾ ಪಂಚಾಯತ್ ಮುತ್ತಿಗೆ ಹಾಕಲ್ಲ. ನೆಕ್ಸ್ಟ್ ನಮ್ಮ ಭೀಮಾರ್ಮಿ ಕಡೆಯಿಂದ ಮತ್ತು ದಲಿತ ಸಂಘಟನಾ ಸಮಿತಿ ಎಲ್ಲ ಸಂಘಟನೆಗಳು ಬಲ ತಗೊಂಡು ನಾವು ಜಿಲ್ಲಾ ಪಂಚಾಯತ್ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ನಂದೊಂದೆರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮಾರ್ಮಿ.